ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಕೊಳಾಳ ಹೋಬಳಿ ತೀತಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೀತಾ ಗ್ರಾಮದಲ್ಲಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ರಾಮ ಒನ್ ಕಾರ್ಯಕ್ರಮವನ್ನು ಕೊರಟಗೆರೆ ತಾಲೂಕು ದಂಡಾಧಿಕಾರಿಗಳಾದ ನಹೀದಾ ಜಂಜಂ ರವರು ಉದ್ಘಾಟನೆ ಮಾಡಿದರು. ಈ ಯೋಜನೆಯಲ್ಲಿ ಸರ್ಕಾರದ 790ಕ್ಕೂ ಹೆಚ್ಚು ಸೇವೆಗಳು ದೊರೆಯಲಿದೆ ಎಂದು ದಂಡಾಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕೊಳಾಲ ಉಪ ತಹಶೀಲ್ದಾರ್ ಮಧುಚಂದ್ರ, ಕೊರಟಗೆರೆ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕರವೇ ನಟರಾಜ್ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಯತೀಂದ್ರ ಕುಮಾರ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೀಶ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗದೀಶ್ ಟೀಕೆ ಮತ್ತು ವಿಪಿ ಮಂಜುನಾಥ್ ಮತ್ತು ಗ್ರಾಮ ಒನ್ ಸೇವಾಕರ್ತರಾದ ಜಾನಕಿ ಟೀಕೆ ಮತ್ತು ನರಸಿಂಹಮೂರ್ತಿ ಹಾಜರಿದ್ದರು. ಈ ದಿನ ನಮ್ಮ ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿ ತೀತಾ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಗ್ರಾಮವನ್ನು ಉದ್ಘಾಟನೆ ಮಾಡಿದ್ವಿ. ಇದು ಸರ್ಕಾರದ ಒಂದು ಬಹುದೊಡ್ಡ ಮಹತ್ವದ ಒಂದು ಯೋಜನೆ ಆಗಿದೆ. ಗ್ರಾಮವನ್ನಲ್ಲಿ ನಾವೇನು ಈಗ 790 ಸೇವೆಗಿನ್ನ ಹೆಚ್ಚಾಗಿ ಸೇವೆ ಕೊಡ್ತಾ ಇದ್ವಿ. ಅದರಲ್ಲಿ ಮುಖ್ಯವಾದದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್, ಕಂದಾಯ ಇಲಾಖೆ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ಬಸ್ ಪಾಸ್ ಆಗಿರ್ಬೋದು, ಮಕ್ಕಳ ಸ್ಕಾಲರ್ಶಿಪ್ ಆಗಿರ್ಬೋದು, ಪೊಲೀಸ್ ವೆರಿಫಿಕೇಷನ್ ಆಗಿರ್ಬೋದು, ಸಂಘ ಸಂಸ್ಥೆಗಳ ರಿಜಿಸ್ಟ್ರೇಷನ್ ಆಗಿರ್ಬೋದು, ಆ ಥರದ ಹಲವಾರು ಸೇವೆ ನೀಡ್ತಾ ಇದ್ವಿ. ಸಾರ್ವಜನಿಕರು ಇದನ್ನು ಉಪಯೋಗ ಪಡ್ಕೋಬೇಕು. ಫಸ್ಟ್ ಏನಿತ್ತು ಅಂತ ಅಂದರೆ ಸಾರ್ವಜನಿಕರದ್ದು ದುಡ್ಡು ಮತ್ತು ಹಣ ಎರಡೂ ತುಂಬ ಇದಾಗ್ತಾ ಇತ್ತು. ಯಾಕೆಂದರೆ ಅವರು ಹೋಬಳಿ ಲೆವೆಲ್ಗೆ ಬರಬೇಕಿತ್ತು, ಇಲ್ಲ ತಾಲೂಕಿಗೆ, ಇಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕಿತ್ತು. ಈಗ ತಮ್ಮ ಗ್ರಾಮ ಪಂಚಾಯತಿಯಲ್ಲೇ ಇರೋದ್ರಿಂದ ನಿಮ್ಗೆ ಏನು ಸೇವೆ ಬೇಕೋ ಅದು ಗ್ರಾಮ ಪಂಚಾಯತಿ ಲೆವೆಲಲ್ಲೇ ಈಡೇರುತ್ತೆ. ಜೊತೆಯಲ್ಲಿ ನಿಮ್ಮ ಸಮಯ ಕೂಡ ಉಳಿಯುತ್ತೆ, ದುಡ್ಡು ಉಳಿಯುತ್ತೆ. ಒಂದು ವಿಚಾರ. ಎರಡನೇ ವಿಚಾರ, ಇದರಲ್ಲಿ ಹೆಣ್ಮಕ್ಳು, ಈಗ ಹೆಣ್ಮಕ್ಳು ತುಂಬ ಜನದ ಮನೆಯಲ್ಲಿ ಬೇರೆ ಊರುಗಳಿಗೆಲ್ಲ ಕಳಿಸ್ಕೊಡೋಕ್ಕಾಗಲ್ಲ, ಬೆಂಗಳೂರಿಗೆ, ತುಮಕೂರಿಗೆಲ್ಲ. ಈಗ ಇದೇ ಜಾಗದಲ್ಲಿ ಇದ್ಕೊಂಡು ಜಾನಕಿಯವರು ಸೇವೆ ಇಲ್ಲಿ ಗ್ರಾಮ ಸೇವಕ ಇವರಾಗಿ ಇಲ್ಲಿ ಸರ್ವಿಸ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಅದೇ ಥರ ಅಂಗವಿಕಲರು, ಮಂಗಳಮುಖಿಯರು, ಹೆಣ್ಮಕ್ಳು ಯಾರಾದರೂ ಇದ್ದರೆ ಅವ್ರು ಮುಂದೆ ಬನ್ನಿ. ಈಗ ಎಲ್ಲೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಖಾಲಿ ಜಾಗದಲ್ಲಿ ಇದೆಯೋ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಇದ್ರೂ ಎಲ್ಲ ಅರ್ಜಿ ಸಲ್ಲಿಸಿ ಅಂತ ಕೇಳ್ಕೊತೀವಿ. ಸಾರ್ವಜನಿಕರು ಒಂದು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ಕೊತೀವಿ. ಜೊತೆಯಲ್ಲಿ ಯಾರ್ಯಾರು ಆಯುಷ್ಮಾನ್ ಕಾರ್ಡ್, ಹೆಲ್ತ್ ಕಾರ್ಡ್ ಯಾರ್ಯಾರ ಹತ್ರ ಇಲ್ವೋ, ಆರೋಗ್ಯ ಕಾರ್ಡ್, ಅದ್ರ ತಕ್ಷಣವೇ ಬಂದು ಇಲ್ಲಿ ನೋಂದಣಿ ಮಾಡ್ಕೊಳ್ಳಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.